ಮಾತೆರೆಗಳ ಸೊಲ್ಮೆಲು ಬಂದುಲು ಅಂಜಿ ಪಾತೆರ ತೆರಿದಿನೊಕುಲು ಬನ್ಪೇರು ಮರ್ದ್ ಆವಂದಿನ ಅಂಚಿತ್ತಿನ ಪುಲ್ಲೆ ಇಜ್ಜಿಗೆ ಮಂತ್ರ ಆವಂದಿನ ಅಚ್ಚರ ಇಜ್ಜಿಗೆ ಅಂಚನೆ ಪೆರೆಜನಗ ಬರಂದಿನ ಅಂಚಿತ್ತಿನ ನರಮನಿ ಭೂಮಿ ಲೋಕುಡಿಜ್ಜರಿಗೆ ದಾಯ ಪಂಡ ಪಂಡ ನಮ್ಮ ಮಾತೆರ್ಲ ಪರಮಾತ್ಮನ ಸೃಷ್ಟಿ ಭಗವಂತನ ಸೃಷ್ಟಿ ಬನಿ ಬಕ್ಕ ಅವು ಏಪಲ ಪೊಟ್ಟವರ ಸಾಧ್ಯನೆಜ್ಜಿ ಮಾತೆರಡಲ ಒಂಜೇ ನಮನೆದ ವಿದ್ಯೆಲು ಅತ್ತಂದಣ್ಣ ಬುದ್ಧಿಲು ಪುಜಿ ನರಮನೆನ ಕೈತ ಐನು ಬಿರಲೆ ಐನು ನಮನೆ ಪುನಗ ಈ ಲೋಕಡುಪುನಂಚಿತ್ತಿನ ಕೋಟಿ ಕೋಟಿ ಜನಕಲ್ನ ಬುದ್ಧಿ ಆಡು ಅತ್ತಂದ ನಕಲ ಗೇನ ಆಡು ಒಂಜೆಲ ಕೊಪ್ಪರ ಸಾಧ್ಯನೆ ಅಜ್ಜಿ ಒರಿಯೆರಡ ಒಂಜೊಂಜಿ ನಮನದ ಪ್ರತಿಭೆ ಬಣ್ಣ ಚಾತುರ್ಪುಲು ಅಂಚಿತ್ತಿನ ಚಾತುರ್ಪುಲು ಕಾಲ ಬನ್ನಗನೆ ಅವು ಉಡೇರ್ದು ಪೆದೆ ಬರ್ಪುಣು ಅಂಚ ಬನ್ನಗ ಲೋಕದ ಬೊಲ್ಪುಗು ಬರ್ಪುಣ ಒಂದಲೆ ಇಂಚಿತ್ತಿನ ನಮ್ಮ ತುಳುನಾಡ್ದ ಕಲಾವಿದರನ್ನ ಚಾತುರ್ಪುನು ಲೋಕಗೆ ಎತ್ತವರಂಚಿತ್ತಿನ ಪ್ರಯತ್ನಡು ನಮ್ಮ ಟಿವಿ ಕರಿನ 17 ವರ್ಷದಿಂಚಿ ಬೆತೆ ಬೇತೆ ಲೇಸಲೇನು ಮಲ್ದಿನ ಬಂದುಲೆ ಒಂಜಿ ಕುಡಂಜಿ ಪಾತೆರ ಉಂಡು ಮೌಂಟ್ ಎವರೆಸ್ಟ್ ಪಂಡ ಹಿಮಾಲಯ ನಮ್ಮ ದಾದ ಪನ್ಪನ ಹಿಮಾಲಯದ ಕೊಡಿಕಿ ಎರಡು ನಾಡ ಖಾಲಿ ಒಂಜೇ ಸಾಧ್ಯತ್ತು ಸುತ್ತ ಅವು ಏತೋ ಸಾದಿಲುಂಡು ಅಂಚನೆ ಏರೊಂದು ಪೊಂಡ ಖಂಡಿತವಾದ್ಲ ಒಂಜಿ ದಿನ ಆ ಹಿಮಾಲಯದ ಕೊಡಿಕಬೋದು ಕುಲ್ಲರ ಸಾಧ್ಯ ಪುಂಡು ಅಂಚನೆ ಸಾಧನೆ ಪನ್ನೊಂಚಿತ್ತಿನ ಆ ಗುಡ್ಡ ತರಕಿ ಎರಡ್ಡಲ ಖಾಲಿ ಒಂಜೇ ವಿದ್ಯಾತ್ತು ಒಂಜೇ ಮರ್ಗಿಲತ್ತು ಬೇತೆ ಬೇತೆ ಸಾದಿಲುಂಡು ಆ ಸಾದಿಡು ಪೋಯ್ನ ಖಂಡಿತವಾದ್ಲ ಒಂಜಿ ದಿನ ಸಾಧನೆ ಕೊಡಿಕಬೋದು ಕುಲ್ಲರ ಸಾಧ್ಯಾಪುಡು ಇಂಚಿತ್ತಿನ ಕಲಾವಿದರಿಗೆ ಮಲ್ಲ ಅಂಗನ ಕೊರಡು ಬನ್ನುಚಿತ್ತಿನ ದಿಟ್ಟಿಡು ನಮ್ಮ ಟಿವಿ ಸುರು ಮಲ್ದಿನ ಚಿತ್ತಿನ ಕುಡೊಂಜಿ ಲೇಸು ಬಲೆ ಚಾತುರ್ಪುದು ಹೋಜಾಲೆ ಈ ಒಂಜಿ ಲೇಸಿಗೆ ಮಮಲ್ಲ ಸಹಕಾರ ಕೊಡ್ತೀನಿ ಏರ್ಪಂಡ ಯಮುನಾ ಆಶಾ ಸಿಟಿ ಪುರುಷೋತ್ತಮ್ ಶೆಟ್ರನ್ನ ಯಮುನಾ ಆಶಾ ಸಿಟಿ ತಕಲ ಮಲ್ಲ ಸಹಕಾರದ ಹತ್ರ ನೆತ್ತ ತರ ಬರವೆ ಯಮುನಾ ಆಶಾ ಸಿಟಿ ಬಲೆ ಚಾತುರ್ಪುದು ಹೋಜಾಲೆ ಈ ಒಂಜಿ ಲೇಸಿಗೆ ತೆರಣ ಪಂಡ ಬಲದಿಂಜಾದರೆ ಶಶಿ ಸೋಪು ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ ಅಂಚನೆ ನಿಪ್ಪನ್ ಪೇಂಟ್ ಸದ್ಗುರು ಆಯುರ್ವೇದ ಸೋಪು ಪಂಡ ವಿಶೇಷವಾದ ಕಡ್ಲೆ ಹಿಟ್ಟದ ಸಾವು ನಕಲು ಕೊರೊಂದಲೇರ ಐತ ಒಟ್ಟುಗು ಮರ್ಗಿಲ್ದ ಸಹಕಾರ ಉಂಡು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅಂಚನೆ ಅಮೃತ್ ನೋನಿ ಮಕಲ ಮಾತ ಸಹಕಾರ ನೆನವರಿಕೆ ಮಲ್ತದ ಅಕಲಿಗಳು ಸೊಲ್ಮೆನ್ ಪನೊಂದು ಇನಿತ್ತ ಈ ಪಂತೊಂದು ಸುರು ಮಲ್ಪನೆಡು ದುಂಬು ತೀರ್ಪುಗಾರರನ್ನ ಪೀಠೋಡು ಮೂರ್ತಾತಿ ರಡ್ಡು ಜನ ಪೆರಿಯ ಬಾರಿ ತುಳುವ ನಾಡಿದ ಸಾಧಕ ತೀರ್ಪುಗಾರರು ಐಟು ವರಿ ನಮ್ಮ ಜಗನ್ ಪವಾರ್ ಅಂಚನೆ ಅರ್ನ ಒತ್ತ ಕುಲ್ದಿನಾರು ನಮ್ಮ ಎಲ್ಯ ಪ್ರಾಯದ ಲತ್ತು ಜವನೆ ಜಕ್ಕಡು ಜವನೆಂದನಲಾರನ ಸಾಧನೆ ಮಾತ್ರ ಬಾರಿ ಮಿತ್ತರುಂಡು ಎತ್ತರುಂಡು ವಿಶೇಷವಾದಾರ ಒಂಜಿ ವೇದಿಕೆಗೆ ಬತ್ತೆರುಂದಾಂಡ ಆ ವೇದಿಕೆನೆ ಪೊಡಿಯಾಪುಣದನ್ನ ಪನ್ಪಿಲಕನೆ ನಲಿಪುನಾರು ನೃತ್ಯಪಟು ಅದ್ಭುತವಾಯಿನ ನೃತ್ಯಪಟು ಐತ ಒಟ್ಟುಗು ತುಳು ಸಿನಿಮಾಡ್ಲ ಅಭಿನಮಲ್ದಿನಾರು ಪುಂಡಿ ಪನವ ಬನ್ನುಚಿತ್ತಿನ ಸಿನಿಮಾದ ನಾಯಕಿಯಾದ ಅಭಿನಮಲ್ದಿನಾರು ನಮ್ಮ ಟಿವಿಗೆ ಆರು ಸುಮಾರು ಕಾರ್ಯಕ್ರಮಗೂ ತೀರ್ಪುಗಾರರಾದ ಕೆಲಸ ಮಲ್ತದು ಆ ತೀರ್ಪುನು ಬಾರಿ ಪೊರ್ಲುಡು ಕೊಡ್ತಿನಾರು ವಿಶೇಷವಾದ ನಮ್ಮ ಆ ಒಂಜಿ ಕಾರ್ಯಕ್ರಮಲಿಗೂ ಹೊಸ ದೇಕಿನ ಕೊಡ್ತಿನಾರು ನಮ್ಮ ಮೋಕೆದ ಸೂರಜ್ ಸುನಿಲ್ ಅರೆಲ್ಲ ನಿಕಲ ಮಾತೆರ ಪರವಾದ ಮೋಕೆದ ಉಡಾಳಿ ಎದುಕೊನ್ನೋದು ಇತ್ತೆ ಕಲಕಿ ಎದುಕೊನ್ನೊಂದಿಲ್ಲ ನಮ್ಮ ಕೂಟದ ಕುಡಂಜಿ ಪುಗಾರ್ತದ ಒಂಜಿ ಪುದರೆ ಶ್ರೀನಿವಾಸ್ ಕಾಲೇಜ್ ಮಂಗಳೂರು ಎದುಕೊಲ್ಲೆ ಮಲ್ಲ ತಾಟಿದ ಒಟ್ಟಿಗೂ ತೂಲೆ ಕಣ್ಣದ ಸೀಮೆ ಮುಚ್ಚಂದೆ ನಮಾಮಿತ್ವಂ ನಮಾಮಿ ಕಮಲಂ ಅಮಲಂ ಅತುಲಂ ಶ್ಯಾಮಲಂ ಸರಳಂ ಸುಷ್ಮಿತಂ ಭೂಷಿತಂ ತರಣಿಂ ಭರಣಿಂ ಮಾತರಂ ವಂದೇ ಮಾತರಂ ಎಂದು ನಮ್ಮ ಭಾರತಾಂಬೆ ಚರಣ ಕಮಲಗಳಿಗೆ ನಮಿಸಿ ಇಲ್ಲಿ ಸೇರಿದ ನನ್ನೆಲ್ಲ ತನ್ಮಿತ್ರ ಬಂಧುಗಳಿಗೆ ನಮನವನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮನುಷ್ಯ ಜನ್ಮ ಎನ್ನುವುದು ದೇವರ ಸೃಷ್ಟಿಯ ಬಹುಮಾನ. ಗಂಡು ಹೆಣ್ಣು ನಾವು ನೀವು ಗೆದ್ದ ಬಹುಮಾನಗಳು. ಆದರೆ ದೇವರ ಸೃಷ್ಟಿಯಲ್ಲಿ ಸೋತರೂ ದೇವರ ಮಕ್ಕಳೆಂದು ಕರೆಯಲ್ಪಡುವ ಈ ಸಮುದಾಯದ ಬದುಕನ್ನು ನಿಮ್ಮ ಮುಂದೆ ಪರಿಚಯಿಸುತ್ತೇವೆ. ಆದಿಮಾಯೆಯಿಂದ ಜಗದ ಸೃಷ್ಟಿಗೊಂಡ ಸಮಯ, ಸೃಷ್ಟಿಯ ಹಾದಿಯಲ್ಲೇ ಹುಟ್ಟಿ ಬಂದ ಮಾನವ ರೂಪವೇ ಮಂಗಳಾಮುಖಿ. ನಮಗೆ ಕಾಣಸಿಗುವಂತಹ ಅಪರೂಪದ ಶಕ್ತಿ ಸ್ವರೂಪವೇ ಈ ಜೀವ. ದೇವಾನು ದೇವತೆಗಳ ಕಾಲದಲ್ಲಿ ಅರ್ವಾನಿಸ್ ಎಂದು ಕರೆಯಲ್ಪಡುತ್ತಿದ್ದ ಇವರು ದೇವರ ಸಂಬಂಧಿಗಳೆಂಬ ನಂಬಿಕೆ ಇತ್ತು. ಜಗವು ಪರಿವರ್ತನೆಯಾದ ಹಾಗೆ ಮಂಗಳಾಮುಖಿಯರು ಮಂಗಳ ಸ್ವರೂಪಿಗಳಾದರು. ಮೊಘಲರ ಆಳ್ವಿಕೆಯ ಕಾಲದಲ್ಲಿ ರಾಣಿಯರನ್ನು ಕಾಯುವ ಸೇನಾನಿಗಳಾಗಿ ಮಂಗಳಾಮುಖಿಯರಿದ್ದರು. ಕಾಲ ಕಳೆಯಿತು, ರಾಜ ಪರಂಪರೆ ಅಳಿಯಿತು. ಅವತ್ತಿನಿಂದ ಮಂಗಳಾಮುಖಿಯರು ಬದಾಯಿಗಳಾಗಿ ಬದಲಾದರು. ಬದಾಯಿಗಳೆಂದರೆ ಒಳಿತನ್ನು ಬಯಸುವವರೆಂದರ್ಥ. ಇವತ್ತಿಗೆ ಬದಾಯಿಗಳ ಬದುಕು ಬದಲಾಗಿದೆ. ಇವರು ಹೀಗೆ ಗರಾಣ ಕಟ್ಟಿಕೊಂಡು ಹೊಸ ರೂಪವನ್ನು ಪಡೆದ ಮಂಗಳಾಮುಖಿಯರ ಸುಖ ದುಃಖದ ಪಯಣ ಇದು ನಿಮ್ಮ ಮುಂದೆ.
ಕಾಫಿ ಚಾಯ್ ಕಾಫಿ ಗರ್ಮಾ ಗರಂ ಚಾಯ್ ಕಾಫಿ. ಟಿಕೆಟ್ ತೋರಿಸಿ. ಟಿಕೆಟ್ ಇಲ್ಲ. ಏನು ಟಿಕೆಟ್ ಇಲ್ವಾ? ಎಲ್ಲಿಂದೆಲ್ಲ ಬರ್ತಾರೆ ನಿಮ್ಮಂತವ್ರು. ಹೋಗ ಹೊರಗೋಗ, ಮಾಡ್ಲಿಕ್ಕೆ ಬೇರೆ ಕೆಲ್ಸ ಇಲ್ಲ ಇವರಿಗೆ. ಹೇ ಹೇ ಹೇ, ಯಾರೇ ಅದು? ಓ ನನ್ನ ರಾಜ, ಇಲ್ಲೇನ್ ಮಾಡ್ತಿದ್ಯಾ? ಮನೆ ಇಲ್ವಾ ನಿನ್ಗೆ? ಮನೆಯಿಂದ ಹೊರಗಾಕಿದ್ರು. ಹಾ, ಮನೆಯಿಂದ ಹೊರಗೆ ಹಾಕುವಂತದ್ದು ನೀನ್ ಏನ್ ಮಾಡ್ದೆ? ನಂದು ಒಂದು ಪುಟ್ಟ ಪ್ರಪಂಚ. ಅಪ್ಪ, ಅಮ್ಮ, ಅಕ್ಕ, ನಾನು ತುಂಬಾ ಖುಷಿಯಲ್ಲಿದ್ವಿ. ಹೊಡಿತ್ಯಾ? ನಂಗೆ ಹೊಡಿತ್ಯಾ? ನಿಲ್ಲು ನಿಲ್ಲು, ಎಲ್ಲಿಗೆ ಹೊಡ್ತ್ಯಾ? ಅಕ್ಕ ಅಕ್ಕ, ನಾವು ಕಣ್ಣ ಮುಚ್ಚಲೆ ಆಡುವ. ಹಾ, ನಾನ್ ಹತ್ತೆಣಿಸ್ತೀನಿ, ನೀ ಬಚ್ಚಿಟ್ಕೋಬೇಕು. 1 2 3 4 5 6 7 8 9 10. ನನ್ನೊಳಗೆ ಒಂದು ಪ್ರಶ್ನೆ, ನಾನು ಹುಡುಗನ ಇಲ್ಲ ಹುಡುಗಿನ ಅಂತ. ಅಕ್ಕ ಹಾಕೋ ಆ ಗೆಜ್ಜೆ, ಆ ಸೀರೆ, ಬಳೆ ಹಾಕೋಬೇಕು ಅಂತ ತುಂಬಾ ಆಸೆ. ಅವಳ ಥರಾನೇ ಸಿಂಗಾರ ಮಾಡಬೇಕು ಅನ್ನೋ ಬಯಕೆ ನನಗೆ. ಅಪ್ಪ, ಇವನ್ನ ನೋಡಿ, ಮತ್ತೆ ನನ್ನ ಬಟ್ಟೆ ಹಾಕೊಂಡು ಕನ್ನಡಿ ಮುಂದೆ ಶೃಂಗಾರ ಮಾಡ್ತಾ ಇದ್ದಾನೆ. ಇವನ್ ಈ ತರ ಮಾಡೋದ್ರಿಂದಾನೆ ಎಲ್ರು ಇವನ್ನ ಹೇಳೋದು ಚಕ್ಕ ಚಕ್ಕ ಅಂತ. ಏನಾಗಿದೆ ಅಪ್ಪ ಇವನಿಗೆ? ಅಯ್ಯೋ, ಇವನ್ ಈ ತರ ಮಾಡೋದ್ರಿಂದಾನೇ ಹೊರಗಡೆ ಮುಖ ತೋರ್ಸೋಕು ಆಗ್ತಾ ಇಲ್ಲ. ಬೀದಿಲ್ ಹೋಗುವಾಗ ಎಲ್ರು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ. ಇವನ್ನ ಇನ್ನು ಹೀಗೆ ಬಿಟ್ರೆ ವಯಸ್ಸಿಗೆ ಬಂದಿರೋ ನನ್ನ ಹೆಣ್ಮಗ್ಳಿಗೂ ಮದ್ವೆ ಇಲ್ಲದ ತರ ಆಗ್ಬೋದು. ಇಲ್ಲ, ನಾನ್ ಈ ತರ ಆಗ್ಲಿಕ್ಕೆ ಬಿಡಲ್ಲ. ಇವನ್ ಇನ್ಮೇಲೆ ಇಲ್ಲಿರ್ಬಾರ್ದು, ಇರ್ಬಾರ್ದು. ಬೇಡಪ್ಪ ಬೇಡಪ್ಪ, ನನ್ನನ್ನ ಮನೆಯಿಂದ ಹೊರಗಾಕಿದ್ರೆ ನಾನು ಎಲ್ಲಿ ಹೋಗ್ಲಿ? ಬೇಡಪ್ಪ, ಬಿಡ್ರಿ ಅವನ್ನ. ಈ ಊರಲ್ಲಿ ನಮ್ಮನ್ನ ತಲೆ ಎತ್ತಿ ನಿಲ್ಲಕ್ಕೂ ಆಗತ್ತರ ಮಾಡಿದ್ಯಾ. ನಿನ್ನಿಂದ ಈ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಇನ್ಮೇಲಿಂದ ನಮ್ ಮುಖನೂ ನೋಡ್ಬಾರ್ದು ನೀನು. ನಿನ್ಗೆಲ್ಲಾಗುತ್ತೋ ಅಲ್ಲೇ ಹೋಗ್ ಬದುಕೋ. ಆದ್ರೆ ಈ ಜನರ ನಡುವೆ ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡು. ಹೋಗಿಲ್ಲಿಂದ, ಹೋಗು. ರೀ, ಅವನ್ ಮಾಡಿದ ತಪ್ಪಿನ ಅರಿವು ಅವನಿಗೆ ಹಾಗೆ ಆಗುತ್ತೆ. ಬುದ್ಧಿ ನಾನು ಹೇಳ್ತೀನಿ. ಈ ಸಮಾಜಕ್ಕೆದ್ರಿ ನಮ್ಮ ಮಗನ್ ನಾವು ದೂರ ಮಾಡ್ಬೇಕಾ? ಯಾಕೆ? ಇದೆ, ಆದ್ರೆ ಈ ಸಮಾಜ ಸರಿ ಇಲ್ಲ. ಅವನ್ನ ಇಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡಲ್ಲ. ಅವನೆಲ್ಲಾದ್ರೂ ದೂರ ಹೋಗಿ ಬದುಕ್ಲಿ. ಪ್ರಪಂಚ ವಿಶಾಲವಾಗಿದೆ. ಎಲ್ಲಾದ್ರೂ ಒಂದ್ ಕಡೆ ಖುಷಿಲಿರ್ಲಿ. ಹೋಗ್ಲಿ ಅವನು, ಹೋಗ್ಲಿ. ಅಳ್ಬೇಡ, ಎದ್ದೇಳು. ನಿನ್ಗಂತ ನಾವಿಲ್ವಾ? ನಮ್ ಜೊತೆ ಬಾ. ಜೀತಿ ರಹೋ ಮಾ. ನಾನಿ ರೈಲ್ವೆ ಸ್ಟೇಷನ್ ಅಲ್ಲಿ ಅಳ್ತಿದ್ದ, ಕರ್ಕೊಂಡ್ ಬಂದ್ವಿ. ಹಾ, ಒಳ್ಳೆ ಕೆಲಸ ಮಾಡಿದ್ರಿ. ನಿನ್ನೆ ಬಂದಿರೋ ಹುಡುಗಿಗೆ ಶೃಂಗಾರ ಮಾಡಿ ಹೋಗಿ. ವಾರ ಗಣ್ಣ ವಯ್ಯಾರಿ ನಾನು. ಸುರ 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 ಮೊರ
ಸಿಂಗಾರಿ ನಾನು, ಸಿರೆ 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 ಉಟ್ಟ ನೀರೆಯು ನಾನು, ನಾರಿ 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 ಪಟ್ಟ ನಂದೇನೆ ಇನ್ನು, ಅಂಗೈತಾಳಕ್ಕೆ ನನ್ನ ಬಳೆ ಸತ್ತಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು, ಮೂಗಿನಾಗೆ ನತ್ತು ಉಂಟು ನೋಡೆ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ. ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಮುಂಜಾನೆದ್ದು ನಮ್ಮ ಮೋರೆ ನೋಡಿದರೆ ಶೋಭೆಯೋ ಅಂತ ಕುಂತು ಹಾಡುತ್ತೈತೆ ಕೊಂಬೆ ಮ್ಯಾಗೆ ಗೂಬೆಯೋ. ಗಂಟು ಮಾಡೋರಲ್ಲ ವಂಶಾದ ಚಿಂತೆ ಇಲ್ಲ, ಒಂಟಿ ಬಾಳೋರಲ್ಲ ದಿನ ಜಂಟಿ ಸಿಗುವರಲ್ಲ, ಸೃಷ್ಟಿಸಿದ ದೇವರಿಗೆ ಶರಣೋ ಶರಣೋ. ವರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಅಕ್ಕ ಅಕ್ಕ ನನ್ಗೂ ಶೃಂಗಾರ ಮಾಡ್ತೀರಾ? ನನ್ಗೂ ನಿಮ್ ತರ ಇರ್ಲಿಕ್ಕೆ ಆಸೆ ಆಗ್ತದೆ. ಏನು ನಮ್ ತರನಾ? ನಮ್ ತರ ಇರೋದು ಅಷ್ಟು ಸುಲಭ ಇಲ್ಲ. ನಮ್ ಕಷ್ಟ ನಮ್ಗ್ ಮಾತ್ರ ಗೊತ್ತು. ಅಂತ ಕಷ್ಟ ನಿಮ್ಗೇನಿದಕ್ಕ? ನಮ್ ಕಷ್ಟ ಗೊತ್ತಾಗ್ಬೇಕಾ? ಬಾ ನೋಡು. ಇಲ್ಲೇನ್ ಮಾಡ್ತಿದ್ದೀರಾ? ಮುಂದೆ ಹೋಗ್ರಿ. ಲೇಡೀಸ್ ಸೀಟ್ ಖಾಲಿರೋದು ಕಾಣಿಸಲ್ವಾ ನಿಮ್ಗೆ? ಹೋಗ್ರಿ. ಹೆಲೋ, ಹಿಂದೆ ಹೋಗ್ರಿ. ಮುಂದಿನ 4 ಸೀಟ್ ಲೇಡೀಸ್ ಅಂತ ಗೊತ್ತಾಗಲ್ವಾ ನಿಮ್ಗೆ? ಹಾ ಹೌದಮ್ಮ, ಮುಂದಿನ 4 ಸೀಟು ಮಹಿಳೆಯರಿಗೆ ಮೀಸಲು, ಹಿಂದಿನ ಎಲ್ಲ ಸೀಟು ಗಂಡಸರಿಗೆ ಮೀಸಲು. ಮತ್ತೆ ನಾವೆಲ್ಲಿ ಡ್ರೈವರ್ನ ತೊಡೆ ಮೇಲೆ ಕುತ್ಕೊಳ್ಬೇಕಾ? ನಾವು ಕೂತ್ರು ಬೈತಾರೆ, ನಿಂತ್ರು ಬೈತಾರೆ. ಒಂದು ಹೊತ್ತಿನ ಊಟಕ್ಕೂ ಮೈಮಾರಿ ಜೀವನ ಮಾಡೋ ಕರ್ಮ ನಮ್ದು. ಇಲ್ಲಪ್ಪ, ನಾನ್ ಆತರ ಮಾಡಲ್ಲ. ನನ್ಗೆ ಆತರ ಮಾಡೋಕೆ ಇಷ್ಟ ಇಲ್ಲ. ಇಲ್ಲಿ ನಮ್ಮಿಷ್ಟ ತರ ಯಾವ್ದು ಆಗಲ್ಲ. ಈ ತರ ಮಾಡಲ್ಲ ಅಂತಿದ್ದ ನನ್ನನ್ನ ಏನ್ ಮಾಡಿದ್ರು ಗೊತ್ತಾ?
ಛೇ, ನಮ್ಗೆ ಈ ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕೋಕು ಹಕ್ಕಿಲ್ವಾ? ಯಾಕಿವರೆಲ್ಲ ನಮ್ಮನ್ನ ಮನುಷ್ಯರ ತರ ನೋಡಲ್ಲ? ನಾವು ಮಾಡಿದ ಕರ್ಮ ಇದು, ಈ ಸಮಾಜನೇ ಹೀಗೆ. ಬಿಟ್ಬಿಡು ಅಕ್ಕ, ನಮ್ಗೆ ಇವರೆಲ್ಲರ ತರ ವಿದ್ಯಾವಂತರಾಗಿ ಶಾಲೆ ಕಲಿಬೋದಲ್ವಾ? ಶಾಲೆ ಕಲಿತೀವಿ ಅಂತ ಕೇಳಕ್ ಹೋದ್ರೆ ಇವ್ರು ಕೊಡೋ ಮರ್ಯಾದೆ ಏನ್ ಗೊತ್ತಾ? ಮೇಡಮ್, ಮಗಿನ ಶಾಲೆಗೆ ಸೇರ್ಸ್ಬೇಕಿತ್ತು. ಅವಕಾಶ ಮಾಡಿ ಕೊಟ್ರೆ 4 ಅಕ್ಷರ ಕಲ್ತು ವಿದ್ಯಾವಂತಳಾಗ್ತಾಳೆ ನನ್ ಮಗಿ. ಏನ ಓದದ ನೀವ? ನಿಮ್ಮನ್ ಶಾಲೆಗೆ ಸೇರ್ಸಿದ್ರೆ ನಾವೆಲ್ಲಿ ಹೋಗೋದು? ಅಲ್ಲ, ನಿಮ್ಮನ್ನೆಲ್ಲ ಓದೋಗ್ ಬಿಟ್ರೆ ಬೇರೆ ಮಕ್ಕಳು ನಿಮ್ ಜೊತೆ ಕೂತ್ಕೊಳ್ತಾರ? ನಾಳೆ ನಿಮ್ಮಿಂದಾಗಿ ಬೇರೆ ಮಕ್ಕಳು ಶಾಲೆಗೆ ಬರ್ದಿದ್ರೆ ನಾವೇನ್ ಮಾಡೋದು? ಹೋಗಿ ಹೋಗಿ, ಸುಮ್ನೆ ನಮ್ ಸಂಸ್ಥೆ ಹೆಸರು ಹಾಳು ಮಾಡೋಕ್ ನಮಗಿಷ್ಟ ಇಲ್ಲ. ಹೋಗಿ ಮೇಡಮ್, ಹೋಗ್ರಿ ಸುಮ್ನೆ. ನೋಡಿದ್ಯಾ, ನಾವು ಶಾಲೆ ಕಲಿಯೋಕ್ಕಂತ ಹೋದ್ರೆ ಬೇರೆ ಮಕ್ಕಳು ನಮ್ ಜೊತೆ ಸೇರಲ್ಲ ಅಂತ ಹೇಳಿ ಶಾಲೆಗೂ ಸೇರ್ಸಲ್ಲ ನಮ್ಮನ್ನ. ನಮ್ಮಲ್ಲೂ ಒಬ್ಬಿಬ್ರು ವಿದ್ಯಾವಂತರಾಗಿ ಕೆಲ್ಸ ಕೇಳಕ್ಕಂತ ಹೋದ್ರೆ ಕೆಲ್ಸನೂ ಕೊಡಲ್ಲ. ಅದಕ್ಕೆ ನಾವು ಭಿಕ್ಷೆ ಬೇಡಿ ನಮ್ ಜೀವನ ಸಾಗಿಸೋ ಪರಿಸ್ಥಿತಿ ನಮ್ಗೆ ಬಂದಿರೋದು. ಹೇ ಮಾಮ, ಕಾಸ್ ಕೊಡು. ಹೇ, ಮುಂದೆ ಹೋಗ್ರಿ. ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ರು ಭಿಕ್ಷೆ ಬೇಡೋಕೆ. ಹಾ, ಅದಕ್ಕೆ ಯಾಕೋ ಸಿಟ್ ಮಾಡ್ತೀಯ ರಾಜ? ಅಲ್ಲಮ್ಮ, ನೀವು ಭಿಕ್ಷೆ ಬೇಡ್ತೀರಲ್ವಾ, ನಿಮ್ಗೆ ಸ್ವಲ್ಪನಾದ್ರೂ ನಾಚಿಗೆ ಆಗಲ್ವಾ? ಕಷ್ಟಪಟ್ಟು ದುಡಿದು ತಿನ್ನೋಕಾಗಲ್ವಾ ನಿಮ್ಗೆ? ಬಂದ್ಬಿಟ್ರು ಭಿಕ್ಷೆ ಬೇಡೋಕೆ. ಹೋಗಮ್ಮ. ಅಲ್ಲ, ನೀನಿಷ್ಟ್ ಮಾತಾಡ್ತೀಯಲ್ವಾ, ನನ್ಗೂ ನಿಮ್ ತರ ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನಿಮ್ಗೆ ಸ್ವಂತ ಉದ್ಯೋಗ ಮಾಡ್ಬೇಕು ಅಂದ್ರು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ಆದ್ರೆ ನಮ್ಗೆ ಲೋನ್ ಬಿಡು, ಒಂದು ಅಕೌಂಟ್ ಮಾಡ್ಬೇಕಂದ್ರು ಕೀಳಾಗಿ ನೋಡ್ತಾರೆ. ಇನ್ನು ನಮ್ಗೆ ಲೋನ್ ಕೊಡ್ತಾರಾ? ಕಷ್ಟಪಟ್ಟು ದುಡಿದು ತಿನ್ನುವ ಅಂತ ಕೆಲ್ಸ ಕೇಳಕ್ ಹೋದ್ರೆ ಸಂಸ್ಥೆ ಗೌರವ ಹಾಳಾಗುತ್ತೆ ಅಂತ ಕೆಲ್ಸನೂ ಕೊಡಲ್ಲ. ವ್ಯಭಿಚಾರ ಮಾಡಿ ಬದುಕೋಕ್ಕಿಂತ ಭಿಕ್ಷೆ ಬೇಡಿ ಆದ್ರೂ ಜೀವನ ನಡೆಸೋದು ಒಳ್ಳೇದಲ್ವಾ? ನೀನಿಷ್ಟೆಲ್ಲ ಹೇಳ್ತೀಯಲ್ಲ, ನಿನ್ನ ಅಂಗಡಿಯಲ್ಲಿ ನನ್ಗೊಂದು ಕೆಲ್ಸ ಕೊಡ್ತೀಯಾ? ಹೇ, ಮುಂದಕ್ಕೆ ಹೋಗಮ್ಮ ಸುಮ್ನೆ. ಹಾ, ಬುದ್ಧಿ ಹೇಳೋಕೆ ಎಲ್ರೂ ಬರ್ತಾರೆ, ಆದ್ರೆ ಕೆಲ್ಸ ಕೇಳಿದ್ರೆ ಬೈಟ್ ಕಳಿಸ್ತಾರೆ. ತೂ ನಿಮ್ ಜನ್ಮಕ್ಕಿಷ್ಟು. ನೋಡಿದ್ಯಾ, ನಮ್ ಜೀವನ ಸಾಗಿಸೋದು ಎಷ್ಟು ಕಷ್ಟ ಅಂತ. ಭಿಕ್ಷೆ ಬೇಡಿದ್ರು ಬೈತಾರೆ, ನೆಮ್ಮದಿಯಿಂದ ಕಷ್ಟಪಟ್ಟು ದುಡ್ದು ತಿನ್ನುವ ಅಂದ್ರು ಅದಕ್ಕೂ ಬೈತಾರೆ. ಬದುಕಿರುವಾಗ ಅಮ್ಮನ್ ಪ್ರೀತಿನೂ ಸಿಗ್ಲಿಲ್ಲ. ಒಂದಿನ ನನ್ನಮ್ಮ ಸತ್ರು ಅಂತ ಗೊತ್ತಾಯ್ತು. ಅಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಅಳ್ಬೇಕಂತ ಮನ್ಸಾಯ್ತು. ಆದ್ರೆ ಮೊದ್ಲೇ ಅಮ್ಮ ಸತ್ತಿರೋ ದುಃಖ. ಇನ್ನು ನಾನು ಹತ್ರ ಹೋದ್ರೆ ಊರಲ್ಲಿ ಅಪ್ಪನ್ಗಾಗೋ ಮುಜುಗರನ ಎಣಿಸ್ಕೊಂಡು ದೂರದಲ್ಲೇ ನೋಡಿ ಕಣ್ಣೀರ್ ಹಾಕ್ದೆ. ನಾವು ಪಡ್ಕೊಂಡು ಬಂದಿರೋ ಭಾಗ್ಯ ಇಷ್ಟೇ ಅಂತ ಎಣಿಸ್ಕೊಂಡು ಸುಮ್ಮನೆ ಇರ್ಬೇಕು. ಭರವಸೆ ಇದೆ, ನಮ್ ಜೀವನ ಒಂದಿನ ಕತ್ಲೆಯಿಂದ ಖಂಡಿತ ಬೆಳಕಿಗೆ ಬರುತ್ತೆ ಅಂತ. ಅಕ್ಕ ಅಕ್ಕ, ಆದ್ರೆ ನಮ್ಮಲ್ಲಿ ಯಾರು ಸಾಧನೆನೇ ಮಾಡ್ಲಿಲ್ವಾ? ಯಾಕೆ ಮಾಡ್ಲಿಲ್ಲ? ಅದೆಷ್ಟೋ ಜನ ಇದ್ದಾರೆ, ಆದ್ರೆ ಅವರಿಗೆ ಬೇಕಾಗಿರೋ ಅವಕಾಶನೇ ಸಿಗ್ಲಿಲ್ಲ. ಒಂದು ವೇಳೆ ನಮಗೂ ಅವಕಾಶ ಸಿಕ್ಕರೆ ನಾವು ಸಾಧನೆ ಮಾಡಿ ತೋರಿಸ್ತೀವಿ. ಸತ್ಯಶ್ರೀ ತಪ್ಪು ಮಾಡಿದವರನ್ನು ಶಿಕ್ಷಿಸಲು ಕರಿಕೋಟು ಧರಿಸಿ ಕೋರ್ಟಿನ ಮೆಟ್ಟಲು ಹತ್ತಿದ ಮೊದಲನೆಯ ಮಂಗಳಮುಖಿ ಲಾಯರ್. ತನ್ನ ಕುಟುಂಬವನ್ನು ದೂರವಿಟ್ಟು ಪ್ರಾಣದ ಹಂಗನ್ನು ತೊರೆದು ಇಂಡಿಯನ್ ನೇವಿಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರೋ ಶಾಬಿ, ಇವಳು ಮಂಗಳಮುಖಿಯೇ. ನೋಡು, ಇವಳು ಜೋಯಿಟಾ, ಈ ದೇಶದ ಪ್ರಪ್ರಥಮ ಮಂಗಳಮುಖಿ ನ್ಯಾಯಾಧೀಶೆ.
ಜನರ ಮಾನ ಪ್ರಾಣ ಕಾಪಾಡಲು ಕಾಕಿ ಧರಿಸಿ ಹಗಲು ರಾತ್ರಿ ದೇಶಕ್ಕಾಗಿ ದುಡಿಯುತ್ತಿರೋ SI ಪ್ರೀತಿಕಾ. ಇವಳು ಮಂಗಳಮುಖಿಯೇ. ಇಂತಹ ಮಂಗಳಮುಖಿಯರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಹಾಗಂತ ತಪ್ಪು ನಮ್ಮಿಂದಲೂ ಆಗಿರುತ್ತೆ. ಯಾರೋ ಕೆಲವರು ಮಾಡಿದ ತಪ್ಪಿಗೆ ಇಡೀ ನಮ್ಮ ಸಮುದಾಯವನ್ನು ಬಹಿಷ್ಕರಿಸದಿರಿ. ನಮಗೂ ಬದುಕುವ ಹಕ್ಕಿದೆ. ಈ ಸಮಾಜದ ಪ್ರೀತಿ ನಮಗೂ ಬೇಕು. ಲಿಂಗ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು. ಬಿಗುಮಾನ ಬಿಡಿ, ಅಭಿಮಾನ ಕೊಡಿ. ನಮಗೂ ಸ್ವಾಭಿಮಾನವಿದೆ. ಸಮಾಜದಲ್ಲಿ ಗಂಡು ಹೆಣ್ಣಿಗೆ ಮಾತ್ರವಲ್ಲ, ನಮಗೂ ಬದುಕುವ ಹಕ್ಕಿದೆ. ನಾವು ನೀವು ದೇವರ ಸೃಷ್ಟಿ. ಮಾಡದ ತಪ್ಪಿಗೆ ನಮಗೇಕೆ ಈ ನೋವು? ಮನುಷ್ಯರು ಸ್ವಾಮಿ, ನಾವು ಮನುಷ್ಯರು, ನಿಮ್ಮ ಹಾಗೆ ಮನಸ್ಸುಗಳಿರುವ ಮನುಷ್ಯರು. ಕಲ್ಲಿನಂತೆ ಕಾಣದಿರಿ, ಮುಳ್ಳಿನಂತೆ ಚುಚ್ಚದಿರಿ. ಮನುಷ್ಯರು ಸ್ವಾಮಿ, ನಾವು ಮನುಷ್ಯರು, ನಿಮ್ಮ ಹಾಗೆ ಮನಸ್ಸುಗಳಿರುವ ಮನುಷ್ಯರು. ಇದೊಂದು ನೆನಪಿಡಿ. ಹೌದು ಬಂಧುಗಳೇ, ಅಂತೊಂದು ಕಾಲವಿತ್ತು. ನಮ್ಮ ಮನೆಯಲ್ಲಿ ಮಗು ಹುಟ್ಟಿದರೆ ಇವರು ಆ ಮಗುವನ್ನ ತೊಟ್ಟಿಲಿಗೆ ಹಾಕಿ ಮಗುವಿಗೆ ಹೆಸರನ್ನ ಇಡ್ತಾ ಇದ್ರು. ಬೆಳಿಗ್ಗೆ ಎದ್ದು ಇವರ ಮುಖ ನೋಡಿದರೆ ಅದೃಷ್ಟವಂತೆ ಎಂಬ ನಂಬಿಕೆ ಆ ಕಾಲದಲ್ಲಿ ನಮ್ಮಲ್ಲಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಗಂಡು ರೂಪ ಹೆಣ್ಣು ವೇಷಧಾರಿಗಳೆಲ್ಲ ಮಂಗಳಮುಖಿಯರಲ್ಲ. ಅವರ ವೇಷ ತೊಟ್ಟು ಮೋಸ ಮಾಡುವವರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಆದರೆ ಜೀವನದಲ್ಲಿ ಸಾಧನೆ ಮಾಡಬೇಕೆಂಬ ಅದೆಷ್ಟೋ ಜೀವಗಳಿಗೆ ಸ್ವಲ್ಪ ಬೆಲೆ ಕೊಡುವ. ಹೌದು, ಈ ನೆಲೆ ಇಲ್ಲದ ಬದುಕಿಗೊಂದು ನೆಲೆ ಕೊಡುವ. ಈ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಜನುಮ ಮಾನವ ಜನುಮ. ಈ ಮಾತನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದರೆ ಗಂಡು ಹೆಣ್ಣು ಎಂಬ ಭೇದವೇಕೆ? ಈ ಸಮಾಜದ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಇಬ್ಬರು ಸಮಾನರೆಂದ ಮೇಲೆ ಗಂಡು ಹೆಣ್ಣಿನ ದ್ವಿಗುಣಗಳ ಸಮ್ಮಿಲನವಾದ ಮಂಗಳಮುಖಿಯರು ಏಕೆ ಸಮವಲ್ಲ? ಈ ಮಾತು ಸತ್ಯವಾಗಿದೆ. ಇದನ್ನು ಒಪ್ಪಿಕೊಳ್ಳುವುದು ನಿಮ್ಮೆಲ್ಲರ ಆಲೋಚನೆಗೆ ಬಿಟ್ಟ ವಿಚಾರ ಎಂದು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ವಂದನೆಗಳು. ಬಂದಲೆತ್ತೆ ತುಯಿನಂಚಿತ್ತಿನ ಬಲೆ ಚಾತುರ್ಪು ತೋಜಲೆ ಪಂಪಿನಂಚಿತ್ತಿನ ಲೆಪ್ಪುಗು ಓಕೊನೊಂದು ಬತ್ತದ ಸವಾಲನ್ನು ಸ್ವೀಕಾರ ಮಲ್ತದ ಈ ವೇದಿಕೆಡು ಅಭಿನ ಮಲ್ದಿನಕುಲು ಶ್ರೀನಿವಾಸ್ ಇನ್ಸ್ಟಿಟ್ಯೂಷನ್ ಆಫ್ ಏವಿಯೇಷನ್ ಸ್ಟಡೀಸ್ ಮಂಗಳೂರು ಖುಷಿಯಾತನಂದನ ಮಲ್ಲ ಒಂಜಿ ತಾಟಿ ಖಂಡಿತವಾದ ಬರಡು. ಮಂಗಳಮುಖಿನಕುಲು ಈ ಸೊಸೈಟಿಡ್ ಎದುರಿಸೋನಂಚಿನ ಸಮಸ್ಯೆನ ಕಾನ್ಸೆಪ್ಟನ್ನು ಎದುರ್ದಿ ಒಂದು ನಿಕುಲ್ ಮಲ್ದಿನಂಚಿನ ಈ ಪರ್ಫಾರ್ಮೆನ್ಸ್ ತುದು ನಿಜವಾದ ಎಂಕುಲು ಸ್ಟನ್ ಆದು ಪೋಯ ಎಂಚಾಂಡ್ ಬಂಡ ಒಂಜಿ ಥಿಯೇಟರ್ಡ್ ಸಿನಿಮಾ ತುಯಿಲ ಕಾಂಡು ಮಾತಾ ರೀತಿದ ನಿಕಲ ಅರೇಂಜ್ಮೆಂಟ್ಸ್ ಆವಡು ಮಾತ ಪರ್ಫಾರ್ಮೆನ್ಸ್ ಆವಡು. ಸೊ ಮಾತೆಲ್ಲ ಒಂಜಿ ಜೋರಾಯಿನ ಚಪ್ಪಾಳೆ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್. ಕೊಡೊಂಜಿ ಎಸ್ ಮಂಗಳಮುಖಿ ಬಂದಿನಿ ನಮ್ಮ ತಮಾಷೆ ಮಲ್ಪ ನಿಜವಾದ ಅಂತೆ ಇನಿಕೋಡೆದ ಸಂದತ್ತವು ಯುಗ ಯುಗರ್ದು ದುಂಬೆ ಮಂಗಳಮುಖಿನ ಕಲೆಯನ್ನು ಬೆತೆ ಬೆತ್ತು ರೂಪುಡು ನಮ್ಮ ತೂತ ಆರಾಧನೆ ಸತ ಮಲ್ದ ಅಲ್ಪೊಂಜಿ ಚಿತ್ರ ತೋಜುಂಡು. ಈ ಪ್ರಪಂಚ ಸೃಷ್ಟಿ ಮಲ್ದಿನ ಚಿತ್ತಿನ ಲಯದ ಅಧಿಕಾರದಿಂದ ತಂದಿನ ಚಿತ್ತಿನ ಈಶ್ವರನೇ ಅರ್ಧ ಭಾಗಡು ಪಾರ್ವತಿನ ದಿವೊಂದು ಅರ್ಧನಾರೀಶ್ವರ ಪನ್ನಚಿತ್ತಿನ ಪುದರಂದೆ ತಂದಿನ ನನ್ನ ಮಹಾಭಾರತ ಕಾಲೋಡು ಆ ವಿರಾಟ ಪರ್ವವನ್ನಗ ಬ್ರಹ್ಮಣ್ಣಳೆ ಅದು ಅರ್ಜುನೆ ಅಂಜಿ ಆ ಮಂಗಳಮುಖಿ ಆತಿನ ಕಥಲ ತಿಕ್ಕು ನನ್ನ ದೈವನಂತೂ ಒಂದೊಂದಾಂಡ ಅವು ಪಂಡ ಬಹುಶ ಕೆಲರಿಗೆ ಅವು ಎಂಚ ದೆತನರು ಗೊತ್ತುಜಿ ದೈವ ಪನ್ಪಿನವು ಆಣುಲತ್ತು ಪೊಣ್ಣುಲತ್ತು ಪನ್ನೊಂಚಿತ್ತಿನ ವಿಚಾರಲ ಉಂಡು. ಒಂಜಿ ಕಡೆಟ್ಟು ಸೊಂಟೋರ್ದು ಮಿತ್ತು ಪೊಣ್ಣರೂಪ ಸೊಂಟೋರ್ದು ತಿರ್ತು ಆಣರೂಪ ಪನ್ನೊಂಚಿತ್ತಿನ ಒಂಜಿ ನುಡಿ ಕಟ್ಟಲ ಬರ್ಪಿನ ನಮ್ಮ ದೈವಾರಾಧನೆ ಇಡ್ತೂಪ ಅಂಚಂದು ಖಂಡಿತವಾದ ಮಂಗಳಮುಖಿ ಪನ್ಪಿನವು ಶಾಪತ್ತು ಅವು ಯಥೋ ಸಂದರ್ಭಡು ವರಾತಿನಲ ನಂಗೆ ತಿಗದಿನಂಚಿತ್ತಿನ ಸತ್ಯ ಅಂದು ಮಾತಾ ವೀಕ್ಷಕರಿಗೆಲ್ಲ ಮಕ್ಕಳ ಪರ್ಫಾರ್ಮೆನ್ಸ್ ಇಷ್ಟ ಅಂದೆನ್ವೆ ಜಡ್ಜಸ್ ನಕ್ಲಿಗೆ ಮಕ್ಕಳ ಪರ್ಫಾರ್ಮೆನ್ಸ್ ಏತ್ ಇಷ್ಟ ಆನಂದ್ಕೇನ್ಗ ಐದು ಕೇನ್ ದುಂಬು ಮಕ್ಕಳನ್ನ ಮಾತಿನಲ್ಲ ಪುದರ್ಕೇಂದ್ರ ಒಂದು ಏತ್ ಜನ ಉಲ್ಲೇರಂದು ಬಹುಶಃ ಕೇನೋಲಿ. ಎಸ್ ಖಂಡಿತ. ಫಸ್ಟ್ ಆಫ್ ಆಲ್ ಇಂಕಲು 55 ಮೆಂಬರ್ಸ್ ಇಲ್ಲ ಬಕ್ಕ ಇಂಕಲಿಗೆ ಬ್ಯಾಕ್ ಬೋನ್ ಅದು ಸಪೋರ್ಟ್ ಮಲ್ದಿನ ಮ್ಯಾಮ್ ಇಂಕಲ್ನ ಡೀನ್ ಇನ್ಸ್ಟಿಟ್ಯೂಟ್ ಆಫ್ ಏವಿಯೇಷನ್ ಸ್ಟಡೀಸ್. ಸೊ ಆರು ಮಿತ್ ಸ್ಟೇಜ್ಗೆ ಬರಡು ಎಂಕುಲ್ ಕೇನ್ಮಾ ಮ್ಯಾಮ್ ಪ್ಲೀಸ್. ಶ್ರೀನಿವಾಸ್ ಕಾಲೇಜ್ ಡೀನ್ ಮ್ಯಾಮ್ ಪ್ಲೀಸ್ ವೇದಿಕೆಗೆ ಬರಡು. ಬೊಕ್ಕ ಇಂಕಲ್ನ ಪರ್ಫಾರ್ಮೆನ್ಸ್ ಕೊರಿಯೋಗ್ರಫಿ ಮಲ್ದಿನ ಸರ್ ಸಂಜಿತ್ ಸರ್ ರಕ್ಷಿತ್ ಸರ್ ಆ್ಯಂಡ್ ಟೀಮ್ ಅಗುಲ್ ಮಿತ್ ಬರೋಡು ಎಂಕುಲ್ ಕೇನ್ವಾ. ಒಟ್ಟುಗು ಆಯ್ತು ಒಟ್ಟುಗು ಎಂಕಲ್ನ ಫ್ಯಾಕಲ್ಟೀಸ್ ಮಾತೇರ್ಲ ಎಂಕ್ಲಿಗೆ ಸಪೋರ್ಟ್ ಆದಿತ್ತೇರು. ಸೊ ಹೋಲ್ ಕ್ಯಾಂಪಸ್ ಎಂಕಲ್ನ
ಸಪೋರ್ಟ್ ಆದಿತ್ತಾರೆ. ಸೊ ಇಂಕಲ್ ಒಂಜಿ ಟೀಮ್ ಫುಲ್ ಇನ್ಸ್ಟಿಟ್ಯೂಟ್ ಆಫ್ ಏವಿಯೇಷನ್ ಸ್ಟಡೀಸ್ ನಿಕುಲು ಎಂಚ ಒಂದೇನು ಪ್ರಾಕ್ಟೀಸ್ ಮಲ್ಪರೆ ಕಾಲೇಜ್ ಡೇ ಪ್ರಾಕ್ಟೀಸ್ ಮಲ್ತೊಂದಿತ್ತ ಎಂಕಲಿಗೆ ಎಕ್ಸಾಮ್ಸ್ ಇತ್ತುಂಡಲ್ಲ ಮ್ಯಾಮ್ ಅವೇನು ಪೋಸ್ಟ್ಪೋನ್ ಮಲ್ತದು ಎಂಕಲಿಗೋಸ್ಕರ ಹೆಲ್ಪ್ ಮಲ್ತದು ಫುಲ್ ಮಾತಾಡೇನು ಒಟ್ಟು ಮಲ್ತದು ಎಂಕಲ್ 25 ದಿನೋಡ್ ದಿಂಚಿ ಪ್ರಾಕ್ಟೀಸ್ ಮಲ್ತೊಂದುಲ್ಲ. ಓಕೆ ಮೇಡಮ್ ಇರೇಡ ಒಂಜಿ ಕ್ವಶನ್ ಕೇನೋಡುಂದ್ರೆ ಈ ಒಂಜಿ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಲ್ದನು ಬೊಕ್ಕ ನೆತ್ತ ಬಗ್ಗೆ ಇರ್ದಾದ ಪನ್ಪರ್ ಒಂದೊಂದು ಸಮಾಜದ ಸಮಸ್ಯೆನ ಜನಕ್ಲೆ ಎದುರು ಕನಪಿನಂಚಿನ ಪ್ರಯತ್ನ ನೆಕ್ಲ ಕೊರಿಯೋಗ್ರಾಫರ್ ಮಂದಿರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ಕೊರಿಯೋಗ್ರಾಫರ್ ಆ್ಯಂಡ್ ಮೈ ಸ್ಟೂಡೆಂಟ್ಸ್. ಎಸ್ ಸರ್. ಓಕೆ ಸರ್ ಜಗನ್ ಸರ್ ಇರ್ಪನ್ಲೆ ಇರೇಗ ಮಕ್ಕಳ ಪರ್ಫಾರ್ಮೆನ್ಸ್ ಏತ್ ಇಷ್ಟ ಅಂಡ್ ದೃಶ್ಯನ ಕಟ್ಟನಾಗ ಕಣ್ಣು ಕಟ್ಟಿಲೆಕ್ಕ ಮಾಯಕ ಮಲ್ತಿಲೆಕ್ಕ ಒಂಜಿ ಪರ್ಫಾರ್ಮೆನ್ಸ್ ನಿಕ್ಕಂತದ ಇಯರ್ ಸತ್ಯಪ್ಪ ನೋಡೋಣ ಒಂಜಿ ಪುರಾಣದ ಹಿನ್ನೆಲೆ ದೀದು ಅಲ್ತ್ರದ್ದು ಶುರುವಾಯಿನ ಒಂಜಿ ಕಥಾವಸ್ತು ಅವು ಆ ಮೇಟು ಆನ್ಲತ್ತು ಈ ಮೇಟು ಪೊಂಡ್ಲತ್ತು ಅಪಾಗ ಏರು ಮಂಗಳಮುಖಿ. ಈ ಮಂಗಳಮುಖಿನ ಕತೆ ಹತ್ತವು ಒಂದು ಬದುಕದ ಒಂಜಿ ಸ್ಥಿತಿಗತಿನ ತೆರಿಪವನಂಚಿನ ಒಂಜಿ ಕೆಲಸ ಈ ಚಾತುರ್ಪು ನಿಖಲ್ನ ಅಭಿನಯದ ಮೂಲಕ ಈ ಚಾತುರ್ಪು ನೀ ತೋಜಾಯರು ಫಸ್ಟ್ ನಿಖಲೆಗೆ ಅನ್ನೋ ಒಂಜಿ ಮಲ್ಲ ಅಭಿನಂದನೆ ಸೊಲ್ಮೇಲು. ಸೆಕೆಂಡ್ ನೆಟ್ ಒಟ್ಟು ವೆರೈಟಿ ಈ ಸ್ಪರ್ಧಾ ಒಂಜಿ ವಿಭಾಗಡ್ ನಿಖಲ್ ತೋಷ್ಪಾಯಿನ ಸ್ಪರ್ಧಾ ವಿಷಯಲಿಟ್ಟು ಮುಖ್ಯವಾದ ಬಳಕೆ ಆತೀನಿ ಕನ್ನಡ. ಈ ಕನ್ನಡೋಡೆ ಏನು ಉತ್ತರ ಪನ್ಪೆ ಒಂದು ದೇಹದಲ್ಲಿನ ವ್ಯತ್ಯಾಸಕ್ಕೆ ಯಾರು ಕಾರಣರಾಗ್ತಾರೋ ಗೊತ್ತಿಲ್ಲ, ಹೆತ್ತವರು ದೇವರು ಅಥವಾ ವ್ಯತ್ಯಾಸವನ್ನು ಗುರುತಿಸಿದ ಮೇಲೆ ಅವ್ರು ಇರಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ಯಾರು? ನಮಗೆ ಬೇಡ ಆಗುತ್ತಂತ ಒಮ್ಮೊಮ್ಮೆ ಹಾಗನ್ನಿಸುವ ಒಂದು ಹೆತ್ತ ತಾಯಿ ತಂದೆ ತಾಯಿಯ ಪ್ರೀತಿಯ ಮಧ್ಯೆ ಕೂಡ ಮಗು ಹೊರಗೆ ಬಂದಿರ್ತದೆ. ಎಲ್ಲ ತಿಳಿಯುವ ಮಟ್ಟಿಗೆ ತಿಳ್ಕೊಳ್ಳೋ ಮಟ್ಟಿಗೆ ಆ ಬಾಲಕ ಎಲ್ಲಿ ಹೋಗಬೇಕು ಏನಾಗಬೇಕು ನಮಗೆ ತಿಳಿದ ಹಾಗೆ ಮಂಗಳಮುಖಿಯ ಸ್ಥಾನದತ್ತ ಸಾಕ್ತಾನೆ. ಬಹಳ ಒಂದು ಚೆನ್ನದ ಹಿನ್ನೆಲೆ ಕೂಡ ನೀವು ಹಾಕಿದ್ರಿ. ಅಲ್ಲಿ ಒಂದು ರೈಲ್ವೆ ಕಂಪಾರ್ಟ್ಮೆಂಟನ್ನು ತಗೊಂಡು ಬಂದ್ರಿ. ಆ ರೈಲ್ವೆ ಕಂಪಾರ್ಟ್ಮೆಂಟಿಂದ ಆ ಥರ ಇರುವಂಥ ಒಂದು ಮಂಗಳಮುಖಿಗೆ ಅವಕಾಶಗಳ ನಿರಾಕರಣೆ ಜೊತೆಗೆ ಬಸ್ ಪ್ರಯಾಣದಲ್ಲಿ ಬಹಳ ಒಂದು ಹ್ಯೂಮರಸ್ ಅಂತ ಹೇಳ್ಬೋದು. ಅಲ್ಲೊಂದು ಎಲ್ಲೆಲ್ಲೂ ಮೀಸಲು ಅಂದರೆ ರಿಸರ್ವೇಷನ್ ಅಂತ ಇದೆ. ಹಾಗೆ ಸೀಟ್ಗಾಗಿ ರಿಸರ್ವೇಷನ್ ಅಂತ ಇರೋದು. ಈ ಸೀಟ್ಗಾಗಿ ಎಲ್ಲೂ ರಿಸರ್ವೇಷನ್ ಅಂತ ಅಂದರೆ ಸೀಟ್ ಸಿಗದೇ ಇದ್ದಾಗ ನವಿರಾದ ಒಂದು ಒಳ ತುಡಿತವನ್ನು ಆ ನೋವನ್ನು ಅಸಹಾಯಕವಾಗಿ ಇದ್ದು ಕೂಡ ವ್ಯಂಗ್ಯವಾಗಿ ಕೂಡ ಬಿಂಬಿಸಿದ್ರಿ ಒಂದು ಸಂಭಾಷಣೆ ಮೂಲಕ. ಅದು ಡ್ರೈವರ್ನ ತೊಡೆ ಮೇಲೆ ಕುಳಿತುಕೋಬೇಕಾ ಅಂತ ಅನಿವಾರ್ಯತೆ ಮತ್ತು ಅಸಹಾಯಕತನ, ಅಸಹನೀಯ ಶೋಚನೀಯ ಪರಿಸ್ಥಿತಿ ಈ ಮಧ್ಯೆ. ಹಾಗಿದ್ದಾಗ ಒಂದಷ್ಟು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನೃತ್ಯವನ್ನು ಇಟ್ಕೊಂಡ್ರಿ. ಆ ನೃತ್ಯದ ಮೂಲಕ ಹೆಣ್ಣಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದು, ಅದರಲ್ಲಿ ಭಾವನೆಯ ಜೊತೆಗೆ ನಿಮ್ಮ ನೋವು ತೀವ್ರ ಎದ್ದು ಕಾಣಿಸ್ತಿತ್ತು. ಯಾರದು? ಮಂಗಳಮುಖಿದ್ದು. ಅದನ್ನು ಅಭಿನಯವಾಗಿ ನೀವು ಅದನ್ನು ಹೆಚ್ಚು ಪರಿಣಾಮವಾಗಿ ತೋರಿಸ್ಕೊಂಡಿದ್ರಿ. ಇನ್ನೊಂದೆಡೆ ಶಾಲೆಯಲ್ಲಿ ಪ್ರವೇಶ ಅತಿ ಕಷ್ಟಕರ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ, ಎಷ್ಟು ಕಷ್ಟ ಅಂತ ಈ ಸಂಬಂಧ. ಮತ್ತು ಭಿಕ್ಷೆ ಬೇಡಿ ಬದುಕುವಂಥ ಸ್ಥಿತಿಗತಿ, ಕೆಲಸ ಇಲ್ದಿದ್ರೆ ಏನು ಮಾಡಬೇಕನ್ನೋ ಸ್ಥಿತಿ, ಇಷ್ಟೆಲ್ಲ ಮಧ್ಯೆ ಬಹಳ ಮುಖ್ಯವಾಗಿರೋದು ಹೆತ್ತವರು, ಅವರ ಸಾವು. ಎಲ್ಲ ಹೆತ್ತ ತಂದೆ ತಾಯಿಗೆ ಮಗನಾಗಿ ಏನೆಲ್ಲ ಅನುಭವಿಸಬೇಕು, ತಾನು ಮಂಗಳಮುಖಿ ಆದರೂ ಆ ಬರಸಿಡಿಲಿನಂತೆ ಎರಗುವಂಥ ಸಾವಿನ ಸ್ಥಿತಿಯಲ್ಲಿ ಹೋಗಲಾಗದ ಒಂದು ಪರಿಸ್ಥಿತಿಯ ಮಧ್ಯೆ ನೆರಳು ಬೆಳಕಿನ ಮಧ್ಯೆ ಅದನ್ನು ತಗೊಂಡು ಬಂದ್ರಿ. ಒಂದು ಶವವನ್ನು ತೋರಿಸುವಂಥದ್ದು ಅದು ಬಹಳ ಚೆನ್ನಾಗಿತ್ತು. ನಿಮ್ಮ ರಂಗ ಚಾತುರ್ಪಿನ ಒಂದು ನಿಮ್ಮ ಹೊಸತನವಾದೊಂದು ಕಲಾ ಚಾತುರ್ಯವನ್ನು ಕೂಡ ತೋರಿಸಿದೆ ಅಂತ ಹೇಳ್ಬೋದು. ಅದರ ಮಧ್ಯೆ ಸಾಧನೆ ಸಾಧ್ಯ. ದಾರಿ ಉದ್ದಕ್ಕೂ ಎಷ್ಟು ಉದ್ದ ಇರುತ್ತೋ ದಾರಿ ಅಷ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಸಿಗುವಂಥ ಹಲವಾರು ವ್ಯಕ್ತಿಗಳ ಜೊತೆಗೆ ಪ್ರಯಾಣಿಸಬೇಕಾಗುತ್ತೆ. ಹಾಗಿದ್ದು ಹುಡುಕುವಿಕೆ ಒಂದು ತಪ್ಪಲ್ಲ, ಅನ್ವೇಷಿಸ್ತಾ ಸಾಗಬೇಕು. ಅದರಲ್ಲಿ ನಮ್ಮನ್ನು ಗುರುತಿಸುವುದು ಭಾಳ ಮುಖ್ಯ ಆಗುತ್ತೆ ಅಂತ ಮಂಗಳಮುಖಿ ಸಾಧನೆ ಹಂತಕ್ಕೆ ತಲುಪಿದ್ದು. ಆ ಮೂಲಕ 10 ಸಾಧಕರನ್ನು ನೀವು ತೋರಿಸುವ ಮೂಲಕ ಒಂದು ವಿಶೇಷವಾದ ಒಂದು ರಂಗವಸ್ತುವನ್ನು ಇಲ್ಲಿ ಕೊಟ್ಟಿದ್ರಿ ಮಂಗಳಮುಖಿದು. ತುಳುಟು ಪನೋಡಾಂಡ ರಂಗಪಾಠದ ಮಾತಾ ಎಗ್ಗೆಲ್ಡ್ ಪಾಠ ಪನ್ಪುನ ಒಂಜಿ ಉಂಡು ಅಧ್ಯಯನದ ಮಿತ್ತು. ಆ ಪಾಠದ ಮಾತಾ ಮರ್ಗಿಲ್ಡ್ ತುಂಡಲ್ಲ ಒಂಜಿ ಎಡ್ಡೆ ಪ್ರದೇಶನೋಗಿ ಎಂಚಿನ ಬೋಡಿತ್ತನು ಅವೇನು ಅಜತ್ತದು ತೂಕುದು ಪಾಡ್ಲೆಕ್ಕ ಇತ್ತು. ಐಕೊಂಜ ಮಲ್ಲ ತಾಟಿ
ಐಕ್ ದಾದ ಅಂಚೋಯ್ತನ್ನು ಒಂದು ಕಜಿಪು ಶೋಕ ಅವಡೈಕ್ ಮಾತ ಮಸಾಲೆಲು ಪೂರ ಕರೆಕ್ಟ್ ಸರಿ ಉಪ್ಪೋಡಿಗೆ ಅಂಚಿನ ಮಾತ ಮಸಾಲೆ ಸರಿ ಉಪ್ಪೋಡಾಂಡ ರಂಗಪಾಠ ಸಿದ್ಧಾಂತ ಲೆಕ್ಕನೆ ಐಕ್ ಅಗತ್ಯವಾಯಿನ ಸೆಟ್ಸ್ ಇತ್ತಿನ್ನು ಬೋಡೈನ ಸೆಟ್ಸ್ ಕಲಾಕೃತಿ ಬೊಲ್ಪು ಸ್ಟೇಜ್ ಪ್ರಾಪ್ಸ್ ಕಾಸ್ಟ್ಯೂಮ್ಸ್ ಸಂಗೀತ ಅಭಿನಯ ಐತೊಟ್ಟಿಗೆ ವಿಶೇಷವಾದ ನಿಖಲ ನೀರೆಲ್ದ ಗೊಬ್ಬು ಈ ಮಾತೆಲ್ಲದು ಇದು ಲಾಸ್ಟ್ ಕಡೆಕ್ ಕಪ್ಪು ಹಲಗೆಯ ಮೇಲೆ ಒಂದು ಆರ್ಟ್ ಬಿಡಿಸಿ ಆ ಕಡೆಗೆ ನಮ್ಮ ಮಂಗಳಮುಖಿಯ ನೈಜ ಸಾಕ್ಷಾತ್ಕಾರಗೊಳ್ಳುವಂಥ ಇವತ್ತಿನ ವಿಷಯವನ್ನು ಅದನ್ನು ನಮ್ಮ ಮುಂದೆ ಕಲಾಕೃತಿಯ ಮೂಲಕ ತಂದಿಟ್ಟಿದ್ದು ಇನ್ನೂ ಖುಷಿಯಾಯಿತು. ಒಟ್ಟಿಗೆ ನನಗೆ ಸ್ವಲ್ಪ ಅನಿಸಿದ್ದು ಒಂದೇ ವಿಷಯ, ಇಡೀ ಒಟ್ಟಿನ ಒಂದು ವೆರೈಟಿಯ ಪ್ರದರ್ಶನದ ಓಗ ಟೆಂಪೋದ ಮಧ್ಯೆ ಒಂದು ಘೋಷಣೆಯ ಅಂದರೆ ಒಂದು ಏನು ಹೇಳ್ತೀವಿ ನಾವು ಒಂದು ಸ್ವಲ್ಪ ಫಾಸ್ಟ್ನೆಸ್ ಇತ್ತು ಅಂತ. ಆ ಫಾಸ್ಟ್ನೆಸ್ಗಿಂತ ಸ್ವಲ್ಪ ಅದೇನೇ ಇರಲಿ, ನಡಿಗೆ ನಮ್ಮ ಚಲನೆಯೇ ಫಾಸ್ಟು, ಅದರ ಜೊತೆಗೆ ಕಾಲಾವಧಿ ಕೂಡ ಸ್ಪರ್ಧಾ ಕಾಲಾವಧಿ ಕೂಡ ಫಾಸ್ಟು, ಇಷ್ಟೊಳಗೆ ಮುಗಿಬೇಕೆಂಬ ತರಾತುರಿಯ ಮಧ್ಯೆ ಅದು ನಿಭಾಯಿಸಿದ್ರಿ. ಎಲ್ಲರೂ ತುಂಬ ಚೆನ್ನಾಗಿ ಅದು ಮಾಡಿದಿರಿ ಅಂತ ಅನಿಸುತ್ತೆ. ಅದರ ಮಧ್ಯೆ ಹಾಗೆಯೇ ಒಟ್ಟು 55 ಜನರು ಇದರಲ್ಲಿ ಭಾಗವಹಿಸಿದ್ರಿ. 55 ಜನರ ಅಂತ ಶ್ಲಾಘನೀಯ. ಒಂದು ಕೈಗೆ ಬೇಕಾಗಿರೋದು 5 ಬೆರಳು, ಈ ಕಡೆಗಿರೋದು 5 ಬೆರಳು, 5 5 10 ಕೈಯನ್ನು ಎತ್ತು ಚಪ್ಪಾಳೆ ತಟ್ಟು. ಬರಲಿ ಚಪ್ಪಾಳೆ. ಗುಡ್ ಲಕ್, ಆಲ್ ದ ಬೆಸ್ಟ್. ಇತ್ತೆ ಸೂರಜ್ ಸನಿಲ್. Hi Srinivas College. Hello. I admire the presence of your Dean of the college. Hello madam. Yes. ಇಡೀ ಕಾಲೇಜ್ ಕ್ಯಾಂಪಸ್ ಇಂಕ್ ಬೈಜರ್ ಪಂಡೇರು, ಬಟ್ ಇಂಕ್ ಹಾಫ್ ಕ್ಯಾಂಪಸ್ ಮೂಲೆ ಎತ್ತಿನಕ ಅನಿಸೊಂದುಂಡು. ದಟ್ ಈಸ್ ಎ ಗುಡ್ ಸ್ಪಿರಿಟ್ ದಟ್ ಅ ಬಿಗ್ ನಂಬರ್ ಆಫ್ ಪೀಪಲ್ ಜಾಯಿನ್ ಫಾರ್ ದಿಸ್. ಥ್ಯಾಂಕ್ ಯು. ಆ್ಯಂಡ್ ಈ ಕಾನ್ಸೆಪ್ಟ್ ಬಗ್ಗೆ ನಾನು ಫಸ್ಟ್ ಪನ್ನಡೊಂದುಲ್ಲ. ಇಟ್ಸ್ ಅನ್ ವಂಡರ್ಫುಲ್ ಕಾನ್ಸೆಪ್ಟ್ ಫಾರ್ ದ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಸಿನಾರಿಯೋ. ಬಟ್ ಇಂಕ್ ದಾದ ಖುಷಿ ಆಪನ್ ಪಂಡ ಇನಿಯಾನ್ ಕುಲೊಂದು ಪನೋಲಿ ಮಂಗಳಮುಖಿನ ಅಂಚಾತು ಓಡು ಇಂಚತು ಓಡು. ಬಟ್ ಬೇಸಿಕಲಿ ಮಸ್ತ್ ಕಡೆ ಒಂದೇನು ಏರ್ಲಾ ಫಾಲೋ ಮಂತೊಂದಿಜೆ 99% ಏರ್ಲ ತೂಂಡ ಫಸ್ಟ್ ಮಂತ್ನೇ ತಮಾಷೆ. ಸೊ ಇನಿ ಹಾಸ್ಪಿಟಲ್ ಪೋಲೆ ಬ್ಯಾಂಕ್ ಪೋಲೆ ಓಲೆ ಪೋಲೆ ಅಕ್ಲು ಓಲ ಉದ್ಯೋಗಡೆ ಎಂಕ್ಲೆ ತುಯ ತಿಕ್ಕುಜೇರಿ ಪೂರೆಲ್ಲ ಸ್ಪೀಚ್ ಇಟ್ ಪನ್ಪೆ ದಟ್ ದಿಸ್ ಹ್ಯಾಸ್ ಟು ಕಮ್ ಇನ್ ಟು ಇಂಪ್ಲಿಮೆಂಟೇಷನ್. ಅಪ್ಪಾಗ ಡೆಫಿನೆಟ್ಲಿ ಇಂದು ವರ್ಕ್ ಅಪ್ ಬ್ರಹ್ಮಾಂಡ ಲೆವೆಲ್ಡ್ ಎಂಚ ಅರ್ಧನಾರೀಶ್ವರ ತತ್ವ ಸರ್ ಪಣ್ಣಕ ನವೀನ್ ಶೆಟ್ರು ಪಂಡೇರು ನಮ್ಮ ಭೂತಾರದ ನಿಡಬತ್ತಿನ ಮಲರಾಯ ಪಿಲ್ಚಂಡಿ ಅತ್ತು ಧೂಮಾವತಿ ಎಂಚಿನ ದೈವಲಿನ ಪೂರ ನಮ್ಮ ಅರ್ಧನಾರೀಶ್ವರ ತತ್ವಡು ಒಂದು ಮನ್ಪ ಒಂಜಿ ಕಡೆ ಅರ್ಧನಾರೀಶ್ವರ ತತ್ವ ಪೂಜನೀಯ ಅಂಡ ಪಾಲನೆಡು ನಮ್ಮ ಏರ್ಲ ಅವೇನು ಫಾಲೋ ಮನ್ಪುಜ ಅಂಚಿಂದ ಜನಕ್ಲಿಗೆ ರೂಪ ಕೊಡ್ದು ದೇವರು ನಮ್ಮ ಎದುರ್ಕನ್ನ ನಮ್ಮ ಮನ್ಪುನು ತಮಾಷೆ. ಸೊ ದಿಸ್ ಇಸ್ ಅನ್ ವಂಡರ್ಫುಲ್ ಕಾನ್ಸೆಪ್ಟ್. ಆ್ಯಂಡ್ ಈ ಕಾನ್ಸೆಪ್ಟ್ದ ಇಡೀ ಕ್ರೆಡಿಟ್ನ ಯಾನು ನಿಕಲ ಕೊರಿಯೋಗ್ರಾಫರ್ಗೆ ಕೊರ್ಪೆ ದಪಂಡ ಒಂಜಿ ಟೀಮ್ದ ಸ್ಟೋರಿ ಒಂಜಿ ಕಾನ್ಸೆಪ್ಟ್ ಪಾತೆರ ದಡ್ಡೋಗು ಕೊರಿಯೋಗ್ರಾಫರ್ನ ಬಗ್ಗೆ ಪನ್ನೆಟ್ಟಾತ್ರ ಇದು ಏತು ದಿನ ತಾಗದ ಅರ್ಡನಿಗೇನು. ಎಸ್ ಒಂಜಿ 20 ದಿನ ತಾಗದನ್ನ 20 ದಿನ. ಸೊ 55 ಜನ ಮ್ಯಾನೇಜ್ಮೆಂಟ್ ಪರ ಕಷ್ಟ ಅಂಡೆ ನಮಕ್ ಗುರ್ತೈತಿನೇ ಎಂಕಲ್ ಮ್ಯಾಮ್ ಎಂಕಲೇನು ಓ ಕಾಂಪಿಟೇಷನ್ ಇತ್ತಂಡಲ್ಲ ಎಂಕಲೇನು ಎಲಿಪ್ಪನು ದಾಪಂಡ ಏನು ಲೆಕ್ಚರರ್ ಅದು ಸ್ವಲ್ಪ ಸ್ಟೂಡೆಂಟ್ಸ್ ಕಲ್ಪನ ಭಂಗ ಒಂದಿತ್ತು. ಸೊ ಡ್ಯಾನ್ಸಿಗೆ 55 ಇಲ್ಲೇ ರಂಚನ್ಕೇನಿ ಎಂಚ ಅಂಡ್ ಮ್ಯಾನೇಜ್ಮೆಂಟ್ ಪರ ಇಜ್ಜಿ ಸ್ಟೂಡೆಂಟ್ಸ್ ಮಾತ ಗುರ್ತಾ ಇದ್ದೀನಿ ಹಿಡ್ದು ಅಡ್ಜಸ್ಟ್ ಆಪೇರು ಬಕ್ಕ ನೆರೆಂಡಲ್ಲ ದಾಲ ಇಜ್ಜಿ ಇಜ್ಜಿ ಅವೊಂಜಿ ಖುಷಿ ಆಪುಂಡತಿ ನೆರೆಂಡ ಅವಿನ ಸರಿ ಮಂತೊಂದು ಪೋಪೇರತ್ತಂದೆ ಬೇತೆ ಸ್ಕೂಲ್ ಕಾಲೇಜ್ ಲೆಕ್ಕ ಆರ್ ನೆರಿಯೇರಿ ಅಂಚ ಇಂಚ ಅಂದು ಪನ್ಪಿನ ಏರ್ಲ ಸ್ಟೂಡೆಂಟ್ಸ್ ಮೂಲ ಇಜ್ಜೇರಿ ಟು ಬಿ ಫ್ರ್ಯಾಂಕ್ ಪನ್ಪುಂಡ. ಓಕೆ ಮಾತಾರ್ಲ ಟೈಮು ಪ್ರಾಕ್ಟೀಸ್ ಬರೋಂದಿತ್ತಾರ ಅಕ್ಲ್ ಬರೋಂದಿತ್ತೇರಿ ಎಂಕಲೇ ಲೇಟ್ ಅದು ಬರೋದಿತ್ತು. ಓಕೆ ಫೈನ್ ನೈಸ್. ಸೊ ಕಮಿಂಗ್ ಟು ಯುವರ್ ಕಾನ್ಸೆಪ್ಟ್. ಸೊ ಯಂಗ್ ಕೊರಿಯೋಗ್ರಾಫರ್ ಕ್ರೆಡಿಟ್ ಕೊಡ್ಪದ ಯಾಪಂಡ ಒಂಜಿ ಕಾನ್ಸೆಪ್ಟ್ ಸ್ಟೋರಿ ಲೈನ್ ಸ್ಕ್ರಿಪ್ಟ್ ಆ್ಯಂಡ್ ಐತ ಪ್ರೆಸೆಂಟೇಷನ್ ಇಟ್ ಈಸ್ ಅನ್ ಎಕ್ಸಲೆಂಟ್. And thank you sir, thank you so much. As I'm more into dance and choreography, enkini wonderful dance coordination and the contemporary moves. All the girls, they have rocked it to the max. Thank you sir, thank you so much. Well placed, well choreographed and well expressed. Expression antu prati girls nakala yan movement tondite with the expression they were expressing the steps very good on that part. enka avu khushi and expression ige onju ಮೂಜಿ ದಿನದ ಇದೆ ಸರ್. ಗೊತ್ತೊರ್ತಿಲ್ಲ ಮನ್ಪಾದ ಎಕ್ಸ್ಪ್ರೆಷನ್ ಆ ಎಕ್ಸ್ಪ್ರೆಷನ್ ರೀಚ್ ಆವನ ಮುಟ ಮನ್ಪ ಒಂದಿತ್ತ ದಯಪಂಡ ಈ ಕಾನ್ಸೆಪ್ಟ್ ಅಂಚನೆ ಈ ಕಾನ್ಸೆಪ್ಟ್ ಎಕ್ಸ್ಪ್ರೆಷನ್ ಇಚ್ಚಿನ ದಯಪಂಡ ಮಂಗಳಮುಖಿ ಪಣ್ಣ ಪೆಟ್ಟಿಗೆ ನಮಕ್ ಮೈಂಡ್ ಬರ್ನೆ ಹಾವಭಾವ
ಅಕಲ್ಲ ಸೊ ಅವು ಇಚ್ಚಿನಾಡ ಈ ಕಾನ್ಸೆಪ್ಟ್ ಆತು ಸ್ಟ್ರಾಂಗ್ ಅದು ಒರಿಯುಜ್ ಅವತ್ತಂದು ಇಂಕ ಖುಷಿ ಅನ್ನಿದಾದ ಪಂಡ ಪ್ರತಿ ಒಂಜಿ ಸ್ಟೋರಿ ಟೆಲ್ಲಿಂಗ್ಲ ಒಂಜಿ ನರೇಷನ್ ಇತ್ತೇನೆ ಈ ಮೆಟ್ ಅಕುಲು ನರೇಟ್ ಮನ್ನು ಆ ಮೆಟ್ ಆ ಸ್ಟೋರಿ ಎಕ್ಸಿಕ್ಯೂಟ್ ಆವೊಂದಿತ್ತೇನೆ ದಟ್ ಈಸ್ ದ ಮ್ಯಾಜಿಕ್ ಆಫ್ ದಿಸ್ ಕೊರಿಯೋಗ್ರಫಿ ಎಂಕ ಮಸ್ತ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದ ಓವರಾಲ್ ಸ್ಟೇಜ್ ಪ್ರಾಪ್ಸ್ ಮೂಮೆಂಟ್ ಅಂಚನೆ ದೇ ವಾಸ್ ನೋ ಕ್ಲಮ್ಸಿನೆಸ್ ಕ್ಲೀನ್ ಆದ ಮೂವ್ ಆವೊಂದಿತ್ತೇನೆ ಆ ಟೈಮ್ಗೆ ವಾವಾ ಪ್ರಾಪ್ಸ್ ಬೋಡು ವಾವಾ ಸೀನ್ ಕ್ರಿಯೇಟ್ ಆವಡು ಅವು ಬಿಟ್ ಕರೆಕ್ಟ್ ಅದು ಬೈದನ್ ದಟ್ ಈಸ್ ವೆರಿ ಗುಡ್. ಯಾನ್ ಸಿನ್ಸ್ ಇಟ್ಸ್ ಎ ಕಾಂಪಿಟೇಷನ್ ಆ್ಯಸ್ ಇಟ್ಸ್ ಮೈ ಡ್ಯೂಟಿ ಸಾರಿ ಟು ಸೇ ಒಂಜಿ ನೆನಪದಿಲೆ ಪ್ರತಿ ಡೈಲಾಗ್ ಆಯ್ಬೇಕ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಆ್ಯಕ್ಟರ್. ಆ ಡೈಲಾಗ್ ಪಾಸ್ ಅನ್ನಗ ಡೋಂಟ್ ಲುಕ್ ಎಟ್ ಡೌನ್ ಅವು ನೆಲತ್ತು ಓಚಿ ಒಂಜಿ ಡೈಲಾಗ್ ಆದು ನಡುಟ್ ಒಂಜಿ ಡೈಲಾಗ್ ಪನ್ಪರ್ ಒಂಜಿ ಎಲ್ಲೇ ಪಾಸ್ ಆದ ಸೆಕೆಂಡ್ ಡೈಲಾಗ್ ಓಪನ್ ಇನ್ ಬಿಟ್ವೀನ್ ಡೋಂಟ್ ಲುಕ್ ಡೌನ್. ಸೊ ಅಲ್ಪ ನಿಕಲ ಫೀಲಿಂಗ್ಸ್ ಇಂಚ ಎಕ್ಸ್ಪ್ರೆಸ್ ಮನ್ಪಲ ಆಡಿಯನ್ಸ್ಗೆ ದ್ಯಾಟ್ ವಿಲ್ ಗಿವ್ ಯು ದ ಮೋರ್ ಮ್ಯಾಜಿಕ್ to connect with the audience. So undonju point butna otherwise you all rocked it and I love the performance. Thank you so much sir. Thank you so much. Thank you judges for your valuable comments. ತೀರ್ಪುಗಾರರೆಗ್ಲ ಅಭಿನವಲ್ತಿನ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಏವಿಯೇಷನ್ ಸ್ಟಡೀಸ್ ಮಂಗಳೂರದ ಮಾತ ಶಿಕ್ಷಕ ವರ್ಗ ಅಂಚನೆ ವಿದ್ಯಾರ್ಥಿ ವೃಂದದ ಕಲೆಗ್ಲ ಸೊಲ್ಮೇಲೆ ಪನೊಂದು ನಮ್ಮ ಒತ್ತುಡು ಪ್ರಾಯೋಜಕರಾದ ಪುನಂಚಿತಿನ ಅಮೃತನೋನಿ KT ಸ್ಪೆಷಾಲಿಟಿ ಅಂಚನೆ ವಿಸ್ಮಯ ಅಮ್ಯೂಸ್ಮೆಂಟ್ ಪಾರ್ಕ್ ರೇಮಂಡ್ ಶಾಪ್ ಭಾರ್ಗವ್ ಎಂಟರ್ಪ್ರೈಸಸ್ ಅಂಚನೆ ವಿಶೇಷವಾದ ಸಹಕಾರ ಕೊರೊಂದು ಪುನಂಚಿತನ ಯಮುನಾ ಆಶಾ ಸಿಟಿ ಐತ ಒಟ್ಟುಗು ಶಶಿ ಸೋಪ್ ಮಕ್ಕಳೇ ಮಾತಾಡ್ಗಳು ಸೊಲ್ಮೇಲೆ ಪನೊಂದು ಇನ್ನಿತ ಹೇಗಿರ್ದಾಗಪ್ಪ ಸೊಲ್ಮೇಲೆ. ಈ ಲೇಸದ ಮಾಮಲ್ಲ ಪ್ರಾಯೋಜಕರು ಯಮುನಾ ಆಶಾ ಸಿಟಿ ಲೇಸಿಗೆ ಬಲ ದಿಂಜಾದಿನಕಲು ನಿಪ್ಪಾನ್ ಪೇಂಟ್ ಸದ್ಗುರು ಗ್ರಾಂಡ್ ಫ್ಲವರ್ ಸೋಪ್ ಶಶಿ ಸೋಪ್.